ನಮಸ್ತೆ ವೀಕ್ಷಕರೇ, ಕೋವಿಡ್ ಕೇರ್ ಪಾಸಿಟಿವ್ ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ಯಾಮ ಸುದರ್ಶನ್. ಕಹಳೆ ನ್ಯೂಸ್ನಲ್ಲಿ ನಿರಂತರವಾಗಿ ಕಾರ್ಯಕ್ರಮಗಳ ಸರಣಿ, ಅದು ಕೋವಿಡ್ ಕೇರ್ನ ಹೆಸರಿನಲ್ಲಿ ನಡೆದುಕೊಂಡು ಬರ್ತಾ ಇರುವಂಥದ್ದು. ಈ ಸರಣಿ ಕಾರ್ಯಕ್ರಮದಲ್ಲಿ ಅನೇಕ ವಿಭಾಗದಿಂದ ಅನೇಕ ವಿಚಾರಗಳನ್ನು ನಾವು ಚರ್ಚೆ ಮಾಡಿಕೊಂಡಿದ್ವಿ. ಆದರೆ ಮತ್ತೆ ಮತ್ತೆ ನಮಗೆ ಚರ್ಚೆ ಮಾಡಬೇಕು ಅನ್ನಿಸುವಂಥ ವಿಚಾರ ಯಾವುದು ಅಂತ ಕೇಳಿದರೆ ಅದು ಶೈಕ್ಷಣಿಕವಾಗಿರ್ತಕ್ಕಂಥ ವಿಚಾರ. ಯಾಕೆಂತ ಕೇಳಿದರೆ ಕೋವಿಡ್ನ ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಶಿಕ್ಷಣ ಕ್ಷೇತ್ರಕ್ಕೆ ನಾವು ಹೆಚ್ಚಿನ ಮಹತ್ವವನ್ನು ಮತ್ತು ಒತ್ತನ್ನು ಕೊಡಬೇಕಾದಂಥ ಅನಿವಾರ್ಯತೆ ಈ ಪ್ರಸ್ತುತತೆಯಲ್ಲಿ ಇರುವಂಥದ್ದು. ಈ ದೃಷ್ಟಿಕೋನದಿಂದ ನಮ್ಮ ಜೊತೆಗೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿರುವಂಥವರು ಅಂಬಿಕಾ ವಿದ್ಯಾಲಯ ಏನಿದೆ ಪುತ್ತೂರಿಂದು, ನಾನು ಅದರ ಬಗ್ಗೆ ಅನೇಕ ವಿಸ್ತಾರವಾದಂಥ ವಿಚಾರಗಳನ್ನು ನಾನು ಮುಂದಕ್ಕೆ ಹೇಳುವನಿದ್ದೇನೆ. ಅಂಬಿಕಾ ವಿದ್ಯಾಲಯದ ಸಂಚಾಲಕರಾಗಿರತಕ್ಕಂಥ ಸುಬ್ರಹ್ಮಣ್ಯ ನಟೋಜ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಹೇಗಿದ್ದೀರಿ ಸರ್? ಹೇಳಿ ಕೇಳಿ ಕೋವಿಡ್ ಶಿಕ್ಷಣ ಕ್ಷೇತ್ರದವ್ರ ಹತ್ರ ಕೋವಿಡಲ್ಲಿ ಹೇಗಿದ್ದೀರಿ ಅಂತ ಕೇಳಿದ್ರೆ ಹಾಸ್ಯಾಸ್ಪದ ಆಗುತ್ತೆ. ಓಕೆ, ಪರಿಸ್ಥಿತಿ ಆ ರೀತಿ ಆಗಿದೆ. ಒಟ್ಟಿನಲ್ಲಿ ಬಹಳ ಜಟಿಲ ಸಮಸ್ಯೆ. ಓಕೆ ಸರ್, ಈಗ ಕೊರೋನಾ ಅಂತ ಹೇಳುವಂಥದ್ದು ನಮಗೆ ಬಹಳ ಒಂದು ವರ್ಷದ ಹಿಂದೆ ನಮಗೆ ಏನು ಅಂತ ಗೊತ್ತಿರಲಿಲ್ಲ. ಎಲ್ಲ ಒಂದು ಕಡೆ ಪ್ರಧಾನಿಗಳು ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಆ ದಿನಗಳನ್ನು ನೆನೆಸಿಕೊಂಡ್ರೆ ನಮಗೆ ಏನು ಅಂತ ಗೊತ್ತಿಲ್ಲ ಸಂದರ್ಭದಲ್ಲಿ ಒಂದು ಲಾಕ್ಡೌನ್ ನಾವು ಹಿಂದೆ ಕೇಳಿದ್ವಿ. ಪ್ಲೇಗ್ ಬಂದಾಗ ಏನು ಸಮಸ್ಯೆಗಳಾಗಿತ್ತು, ಅಥವಾ ಹೀಗೆ ಆಗಿದಂತೆ ಹೀಗೆ ಆಗಿದಂತೆ ಅಂತೆಲ್ಲ ಹಿರಿಯರು ಹೇಳೋದನ್ನು ನಾವು ಕೇಳಿದ್ವಿ. ಆದರೆ ನಮ್ಮ ತಲೆಮಾರಿನಲ್ಲಿ ನಮ್ಮ ಜೀವಿತದಲ್ಲಿ ನಾವು ಇದನ್ನು ಕಾಣ್ತಾ ಇದ್ದೇವೆ ಈಗ. ಸೊ ಕೊರೋನಾದ ಬಗ್ಗೆ ಮೊದಲನೇದಾಗಿ ಏನು ಹೇಳ್ತೀರಿ ಸರ್? ಮನುಷ್ಯ ನಿರ್ಮಿತ ಸ್ವಯಂಕೃತ ಅಪರಾಧ ಅಂತ ನಾನು ಹೇಳ್ತಾ ಇದ್ದೇನೆ. ಮನುಷ್ಯ ಸ್ವಯಂಕೃತ ಅಪರಾಧ ಇದು ಅಂತ. ಯಾವುದಕ್ಕೊಂದು ಮಿತಿ ಇದೆ. ಯಾವುದೇ ಒಂದು ವಿಷಯದಲ್ಲಿ ಒಂದು ಮಿತಿ ಇತ್ತಿದೆ. ಮನುಷ್ಯನ ಹಾರಾಟ ತುಂಬ ಜಾಸ್ತಿ ಆಗಿದೆ, ಅಧಿಕ ಆಗಿದೆ ಅಂತ. ಯಾಕಂದರೆ ಮನುಷ್ಯನ ಜನ್ಮ ಏನಂತಂದರೆ ನಾವು ಸ್ವಾರ್ಥಿಗಳಾಗ್ತಿದ್ದೇವೆ. ಇವನು ದೇವರ ಸೃಷ್ಟಿ ಇದೆ, ಅದನ್ನು ನಂಗೋಸ್ಕರ ಮಾಡಿರುವಂಥದ್ದು. ಇಡೀ ಪ್ರಕೃತಿ, ಭೂಮಿ, ಜಲ, ವಾಯು ಎಲ್ಲವೂ ನಂದೇ, ಭೂಮಿ ನಂದೇ ಅಂತ ಹೇಳುವಂಥದ್ದು ಅಹಂಕಾರ ತಲೆಗೆ ಹೋಗಿ ಇದು ಅತಿರೇಕ ಆಗಿರೋದ್ರಿಂದ ಅದರ ಪರಿಣಾಮದ ಫಲವನ್ನು ನಾವು ಅನುಭವಿಸಿದ್ದೇವೆ. ನಮ್ಮ ಪಾಪದ ಫಲ ಇದು. ಅಫ್ಕೋರ್ಸ್ ಅದು ಯಾವುದೋ ಒಂದು ದೇಶ ಮಾಡಿರ್ಬೋದು, ಎಲ್ಲ ನಿಜ, ಆದರೆ ಮಾಡಿದ್ದು ಮನುಷ್ಯನೇ. ಹಾಗಿದ್ದಾಗ ಮನುಷ್ಯ ತನ್ನ ಸೀಮೆಯನ್ನು ಉಲ್ಲಂಘನೆ ಮಾಡಿದಾಗ ಆಗುವಂಥ ಸ್ವಯಂಕೃತ ಅಪರಾಧದ ಘನಘೋರ ಅಪರಾಧ ಇದೆ. ಅದನ್ನು ನಾವು ಉಣ್ತಾ ಇದ್ದೇವೆ. 1.5 ವರ್ಷ, 2 ವರ್ಷ, 3 ವರ್ಷ. ನಾನು ಹೇಗೆ ಬಣ್ಣಿಸೇನಿದ್ದೇನೆ ಅಂತಂದರೆ ಇದು ಕಮ್ಮಿ ಆಯಿತು ಅಂತ. ನಾವು ಏನಿವತ್ತು ಲಕ್ಷಾಂತರ ಜನ ಸತ್ತೋಗಿದಾರ, ಅಥವಾ ಆರ್ಥಿಕವಾಗಿ ಹಿಂಜರಿತ ಆಗಿದೆ, ಜರ್ಜರಿತ ಆಗಿದೆ, ಭಿಕ್ಷುಕರಾಗಿದ್ದಾರೆ, ಮತ್ತೆ ಏನೆಲ್ಲ ಆಗಿದೆ, ಅದೆಲ್ಲೋ ಕಮ್ಮಿ ಆಯಿತು. ನಾವು ಮಾಡಿದಂತಹ ಅನ್ಯಾಯಗಳಿಗೆ, ಪ್ರಕೃತಿ ಮೇಲಾದಂತಹ ಅತ್ಯಾಚಾರಕ್ಕೆ ಇದು ಕಮ್ಮಿ ಆಯಿತು ಅಂತ ಹೇಳುವಂಥದ್ದು ನಾನು. ಓಕೆ, ನಾವು ಸೆಕೆಂಡ್ ವರ್ಲ್ಡ್ ವಾರಲ್ಲಿ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಈ ರೀತಿ ಆಗ್ತಾಯಿತ್ತು, ಹೊಟ್ಟೆಗೆ ಅನ್ನ ಇಲ್ಲ, ಅದು ಇಲ್ಲ, ಇದಿಲ್ಲ ಅಂತ. ಅದು ಈಗ ಪುನರಪಿ ಆಗಿದೆ. ಇದು ಆಗಲೇಬೇಕು. ನಮ್ಮ ಸೀಮೆಯನ್ನು ನಾವು ನಮ್ಮ ಏನು ಚೌಕಟ್ಟನ್ನು ಮೀರಿದ್ರೆ ಆಗುವಂಥ ಪರಿಣಾಮ ಇದು ನಾನು ಅನುಭವಿಸಿರುವಂಥದ್ದು. ಓಕೆ, ಎಲ್ಲ ಒಂದು ಕಡೆ ಪ್ರಕೃತಿಯ ವಿರುದ್ಧ ಹೋದರೆ ಪ್ರಕೃತಿ ಮುನಿದ್ರೆ ಹೀಗಾಗ್ತದೆ ಅನ್ನುವಂಥದ್ದು. ಎಸ್, ಇದರ ಒಟ್ಟಿಗೆ ಸರ್ ಬಹಳ ಪ್ರಮುಖ ನಮಗೆ ಅನಿಸುವಂಥದ್ದು, ಕೋವಿಡ್ನಿಂದಾಗಿ ಅವರು ಸಂಕಷ್ಟದಲ್ಲಿದ್ದಾರೆ, ಇವರು ಸಂಕಷ್ಟದಲ್ಲಿದ್ದಾರೆ, ಅವರು ಕಷ್ಟದಲ್ಲಿದ್ದಾರೆ, ಇವರು ಕಷ್ಟದಲ್ಲಿದ್ದಾರೆ. ನಾವು ಇದನ್ನು ಪ್ರತಿನಿತ್ಯ ನಾವು ಕೇಳುವಂಥದ್ದು. ಪಾಸಿಟಿವ್ ಟಾಕ್ ನಾವು ಈ ಕೋವಿಡ್ ಕೇರ್ ಆರಂಭ ಮಾಡಿದಾಗ ಸಾಕಷ್ಟು ಫೋನ್ ಕರೆಗಳು ಹೇಗೆ ಬರ್ತಿತ್ತು ಅಂತ ಕೇಳಿದರೆ, ನಮಗೊಂದು ಕಿಟ್ ಕೊಡ್ಲಿಕ್ಕೆ ಹೇಳಿ, ನಮಗೊಂದು ಸರ್ಕಾರದಿಂದ ಅದು ಕೇಳಿ, ಇದು ಕೇಳಿ ಅಂತ. ಈಗ ನಾನು ಇಲ್ಲಿ ಕೂತುಕೊಂಡಾಗ ನನಗೆ ಯೋಚನೆ ಬರುವಂಥದ್ದು, ಇದು ಎಲ್ಲ ಸಮಸ್ಯೆ ಅಲ್ಲ. ಇದು ಯಾರೋ ಊಟಕ್ಕಿಲ್ಲದಿದ್ದರೆ ಯಾರೋ ಒಬ್ಬರು ಕೊಡ್ಬೋದು, ಅಥವಾ ಯಾರೋ ಒಬ್ಬ ಏನೋ ಒಂದು ಮಾಡ್ಬೋದು. ಆದರೆ ಇವತ್ತು ಶಿಕ್ಷಣ ಕ್ಷೇತ್ರದ ಮೇಲೆ ಬಿದ್ದ ಹೊಡೆತ ಇದು ನಿಜವಾಗಿ ಒಂದು ಸಮಸ್ಯೆಯಾಗಿ ನಮಗೆ ಕಾಣುವಂಥದ್ದು. ಯಾವ ರೀತಿಯ ಹೊಡೆತವನ್ನು ಶಿಕ್ಷಣ ಕ್ಷೇತ್ರ ಈ ಕೋವಿಡ್ ಎಫೆಕ್ಟನ್ನು ಎದುರಿಸ್ತಾ ಇದೆ ಅಂತ ಸರ್? ಒಂದು ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಮನಿ ಇಸ್ ಲಾಸ್ಟ್, ನಥಿಂಗ್ ಇಸ್ ಲಾಸ್ಟ್, ಟೈಮ್ ಇಸ್ ಲಾಸ್ಟ್, ಸಮಥಿಂಗ್ ಇಸ್ ಲಾಸ್ಟ್, ಕ್ಯಾರೆಕ್ಟರ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಲಾಸ್ಟ್ ಅಂತ. ಇವತ್ತು ನಮ್ಮ ದೇಶಕ್ಕೆ ಏನು ಬುಡಕ್ಕೆ ಬಿದ್ದಂತಹ ಆಘಾತ ಇದು ಅಂತ. ಒಂದು ದೇಶದ ಬದಲಾವಣೆಗೆ, ಒಂದು ದೇಶದ ಅಭಿವೃದ್ಧಿಗೆ ಬೇಕಾದಂಥ ಶಿಕ್ಷಣ ಮೂಲಭೂತವಾಗಿ ಯುವಜನರನ್ನು ತಯಾರು ಮಾಡುವಂಥದ್ದು. ಇವತ್ತು ಚೀನಾದಲ್ಲಿ ನಮಗೆ ಹೇಳಿ ಕೇಳಿ ಗೊತ್ತಿದೆ, ಚೀನಾದಲ್ಲಿ ಮೀನನ್ನು ಹಿಡಿಸ್ಲಿಕ್ಕೆ ಕಲಿತಾರೆ. ಇಲ್ಲಿ ನಾವು ಹೊಟ್ಟೆಗೆ ಮೀನು ಕೊಡ್ತಾ ಇದ್ದೇವೆ. ನಮ್ಮ ಸರ್ಕಾರದ ಪಾಲಿಸಿ ಏನಂತಂದರೆ ಹೊಟ್ಟೆಗೆ ಮೀನು ಕೊಡುವಂಥದ್ದು. ಚೀನಾದಲ್ಲಿ ಮೀನನ್ನು ಹಿಡಿಸ್ಲಿಕ್ಕೆ ಕಲಿಸಿರುವಂಥದ್ದು. ಈ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಇವತ್ತು ನಾವು ನಾವು ಸರ್ಕಾರದತ್ತ ನಾವು ಮುಖವನ್ನು ನೋಡ್ತೇವೆ. ಸರ್ಕಾರದ ನೀವು ಹೇಳಿದಾಗ ಏನು ಕೊಡ್ತಾರೆ, ನಮಗೆ ಅದು ಕೊಡ್ತಾರೆ, ಇದು ಕೊಡ್ತಾರೆ. ಆದರೆ ಇವತ್ತು ನಮಗೇನಾಯ್ತು ಅಂದರೆ, ಇವತ್ತು ಶಿಕ್ಷಣಕ್ಕೆ ಯುವಕರನ್ನು ತಯಾರು ಮಾಡುವಂಥ ಏನು ವಿಷಯ ಇದೆಯಾ ಅದಕ್ಕೆ ಬಲವಾದಂಥ ಹೊಡೆತ ಬಿದ್ದಿದೆ ಅಂತ, ದೇಶವನ್ನು ಕಟ್ಟುವಂಥದ್ದಲ್ಲೇ ಹೊಡೆತ ಬಿದ್ದಿದೆ. ಹಾಗಾಗಿ ನಾನು ಹೇಗೆ ಅದನ್ನು ವ್ಯಾಖ್ಯಾನಿಸ್ತೇನೆ ಅಂತಂದರೆ,
ಈ ದೇಶಕ್ಕೆ ಒಂದು ಜನರೇಷನ್ ನಾಶ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆ ಅಂತ ಕೇಳ್ಬೋದು ನೀವು. ಓಕೆ, ಅದು ಇನ್ನು ಮುಂದಕ್ಕೆ ನೀವು ಪ್ರಶ್ನೆ ಆಗ್ತಿರೋದಕ್ಕೆ ಉತ್ತರ ಕೊಡ್ತಾ ಇದ್ದೇನೆ. ಒಂದು ಜನರೇಷನ್ನೇ ನಾಶ ಆಗುವಂಥದ್ದು. ನಾನು ಈಗಾಗಲೇ ಹೇಳಿದಾಗನೇ 2 ವರ್ಷ 3 ವರ್ಷ ಒಬ್ಬ ಲಾಸ್ ಆದಂತ ಕೋಟ್ಯಾಧೀಶ ಅಮಿತಾಬ್ ಬಚ್ಚನ್ ನನ್ನ ಸ್ಟೋರಿ ನೋಡಿದೆ. ಒಂದು ಸಂದರ್ಭದಲ್ಲಿ ಏನಿಲ್ಲ ಅಂತ ಕೋಟ್ಯಾಧೀಶ, ಅದು ದೊಡ್ಡ ಸಂಖ್ಯೆನೇ ಅಲ್ಲ. ಆದ್ರೆ ಇವತ್ತು ಏನಂತಾರೆ, ಯುವಜನತೆಯ ಮೇಲೆ ಬಿದ್ದಂತಹ ಮಾನಸಿಕ ಪರಿಣಾಮ ಆಗಲಿ, ಇವತ್ತು ಶಿಕ್ಷಣದ ಮೇಲೆ ಮಾನಸಿಕ ಪರಿಣಾಮ, ಶಿಕ್ಷಣದ ಮೇಲೆ ಆದಂತಹ ಆಘಾತ ಇದೆ. ಇದರಿಂದ ಹೊರಬರಲಿಕ್ಕೆ ತುಂಬಾ ಕಷ್ಟ ಇದೆ ಅಂತ ಅನಿಸುವಂಥದ್ದು. ತುಂಬಾ ಕಷ್ಟ ಇದೆ. ಇದಕ್ಕೆ ಹೇಗೆ ಇದನ್ನ ಹೊರಗೆ ಬರ್ತದೆ ಅಂತ ಹೇಳುತ್ತೆ ನನಗೆ ಊಹಲ ಅಸಾಧ್ಯ. ಓಕೆ, ಯಾಕೆ ಅಂತ ಹೇಳಿದ್ರೆ ಸರ್, ನನಗೆ ಒಂದು ಸಣ್ಣ ಒಂದು ಉದಾಹರಣೆಯಾಗಿ ಕಾಣುವಂಥದ್ದು ಏನಂತ ಕೇಳಿದ್ರೆ, ಈಗ ಕಳೆದ ವರ್ಷ 9ನೇ ಕ್ಲಾಸ್ನಲ್ಲಿದ್ದವರು ಈ ಬಾರಿ 10ನೇ ಕ್ಲಾಸ್ನಲ್ಲಿದ್ದವರು ನನಗೆ ಒಂದು ಉದಾಹರಣೆಯಾಗಿ ಸಿಗುವಂಥದ್ದು, ಅಥವಾ PUC ಯಲ್ಲಿದ್ದವರು ಒಂದು ಬೇಸಿಕ್ಸ್ ಅಂತ ಇರುತ್ತೆ ಅವರಿಗೆ. ಈಗ 9ನೇ ಕ್ಲಾಸ್ನಲ್ಲೋ 10ನೇ ಕ್ಲಾಸ್ನಲ್ಲೋ 8ನೇ ಕ್ಲಾಸ್ನಲ್ಲೋ ಅವ್ರು ಏನು ಕಲಿತಾರೆ, ಆ ಕಲ್ತಿರುವಂಥ ಪಾಠ ಅವರಿಗೆ ಮುಂದೆ PUCಗೋ ಡಿಗ್ರಿಗೋ ಅದು ಅವರನ್ನೊಂದು ಬೂಸ್ಟಪ್ ಮಾಡುತ್ತೆ. ಈಗ ಅವರಿಗೆ ಅದರದ್ದು ಯಾವುದೇ ಟಚ್ ಇರೋದಿಲ್ಲ. ಎಕ್ಸಾಮಿಗೆ ಏನು ಬೇಕೋ ಅಷ್ಟೇ ಓದ್ಕೋತಾರೆ. ಈಗ ಅಂದರೆ ಕ್ಲಾಸಲ್ಲಿದ್ದಂಥ ಆ ಒಂದು ಏನು ಇದು ವಾತಾವರಣ ಈ ಆನ್ಲೈನಲ್ಲಿ ನಮಗೆ ಅಷ್ಟು ರೀಚ್ ಆಗ್ತದೆ ಅಂತ ಅನಿಸೋದಿಲ್ಲ. ಈ ಹೊತ್ತಿನಲ್ಲಿ ಈ ಬೇಸಿಕ್ಸ್ ಎಲ್ಲವೂ ಕಳ್ಕೊಂಡಂಥ ವಿದ್ಯಾರ್ಥಿಗಳು ನೇರವಾಗಿ ನಾಳೆ ಅವರನ್ನು ಈಗ ಆಟೋಮೆಟಿಕ್ ಸರ್ಕಾರ ಪಾಸ್ ಮಾಡ್ತಾ ಇದೆ. ನಾಳೆ ಅವರು PUCಗೆ ಹೋದಾಗ, ಡಿಗ್ರಿಗೆ ಹೋದಾಗ ಅವರು ತುಂಬ ಡಿಫಿಕಲ್ಟಿಯನ್ನು ಫೇಸ್ ಮಾಡಬೇಕಾದ ಅನಿವಾರ್ಯತೆ ಬರುತ್ತಲ್ಲ ಸರ್, ಇದನ್ನೇ ಕಮ್ ಬ್ಯಾಕ್ ಮಾಡ್ಬೋದು ಅಂತ ನನಗಲ್ಲಿ ಅದನ್ನು ಊಹಿಸಲು ಸಾಧ್ಯ ಅಂತ ಹೊಡೆತ ಬಿದ್ದಿದೆ ಅಂತ. ಇರ್ರಿಪೇರೇಬಲ್, ರಿಪೇರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಇವತ್ತು ನಾನೊಂದು ಸಾಕ್ಷಿ ಅದರ ಉದಾಹರಣೆ ಸಮೇತ ಕೊಡ್ತಾ ಇದ್ದೇನೆ. ನಮ್ಮ ಒಬ್ಬ ಹುಡುಗ, ನಮ್ಮ ಅಂಬಿಕಾದಲ್ಲಿ ಏನಂತಂದರೆ ಎಲ್ಲರನ್ನ ನಾವು ತೆಕ್ಕೋತೇವೆ. ನಮ್ಮಲ್ಲೇನು ಸ್ಲ್ಯಾಬ್ ಅಂತೆಲ್ಲ, ನಮಗೆ ಕಟ್ ಆಫ್ ಅಂತೆಲ್ಲ 45% ಹುಡುಗನ ನಮ್ಮಲ್ಲಿ ನಾವು SSLCಗೆ ಪಾಸ್ ಆದವು ನಾವು ತಗೊಂಡಿದ್ದೇನೆ. ಆ ಹುಡುಗನ ಎಷ್ಟೋ ಮಕ್ಕಳು 45, 60, 70, 80 ತಗೊಂಡಂಥವ್ರು ಅನೇಕ ಉದಾಹರಣೆಗಳಿದ್ದಾವೆ. ಆದರೆ ಈ ಘಟನೆ ಹೇಗಿತ್ತಂದರೆ, ಆ ಹುಡುಗ ಫಸ್ಟ್ PUCಯಲ್ಲಿ ಫೇಲ್. ಅವನಿಗೆ ಹೇಳಿ ಕೇಳಿ ಸೈನ್ಸ್ ಸಾಧ್ಯನೇ ಇಲ್ಲ, ಅವನು ಅರ್ಗತ ಮಾಡಲಿ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲರೂ ಅವನು ದಡ್ಡ ಅಂತ ಹೇಳ್ತಿರೋದಲ್ಲ, ಅವನು ಯಾವುದೇ ಒಂದು ಕ್ಷೇತ್ರ ಇದೆ ಅದಕ್ಕೋಸ್ಕರ ಅವನು ಆಯ್ಕೆ ಮಾಡಿದಂತಹ ವಿಧಾನ ತಪ್ಪಿದೆ ಅಂತ ಅಷ್ಟೇ, ಎಲ್ಲ ಎಡವಟ್ಟಾಗಿದೆ. ಅವನು ಸೈನ್ಸಿಗೆ ಬಂದ್ಬಿಟ್ಟು ಫಸ್ಟ್ PUCಯಲ್ಲಿ 3 ಸಬ್ಜೆಕ್ಟ್ ಹೋಯ್ತು. ನಮ್ಮ ರಾಜ್ಯ ಸರ್ಕಾರ ಅವರು ಹೇಳಿದ್ರು ಅವ್ರನ್ನ ಪಾಸ್ ಮಾಡಿ ಅಂತ, ಯಾವುದೇ ಎಕ್ಸಾಮಿನೇಷನ್ ಆದರೂ ರಿಸಲ್ಟಲ್ಲಿ ಎಲ್ಲರೂ ಪಾಸ್ ಆಗಬೇಕಂತಾಯ್ತು. ಹಾಗಾಗಿ ಅವನನ್ನು ಫಸ್ಟ್ PUC ಪಾಸ್ ಮಾಡಿದೆ. ಅವನು 3 ಸಬ್ಜೆಕ್ಟ್ ಹೋಗಿತ್ತು ಅವನು. ಸರಿ, ಅವನನ್ನು 2ನೇ ಸಲ ಮತ್ತೆ ಪುನಃ ಅವಕಾಶ ಕೊಡಬೇಕು. ದ್ವಿತೀಯ PUCಗೆ ಅವನು ಬಂದ. ದ್ವಿತೀಯ PUCಗೆ ಬಂದ ತಕ್ಷಣ ಮತ್ತೆ ಪುನಃ ದ್ವಿತೀಯ PUCಯಲ್ಲಿ ಪಬ್ಲಿಕ್ ಎಕ್ಸಾಮ್ ಇದೆ. ಈ ಸಂದರ್ಭದಲ್ಲಿ 2ನೇ ಸಲ ಇಂಥ ಮಕ್ಕಳಿಗೆ ಪುನಃ ಕರ್ನಾಟಕ ಸರ್ಕಾರ ಪಾಸ್ ಮಾಡಿ ಅಂತ ಅನಿಸಿತ್ತು, ಹೇಳಿತ್ತು. ನಾವು ಅದನ್ನು ಪಾಸ್ ಮಾಡಿ, ನಾನು ಏನು ಹೇಳ್ತೇನೆ ಅಂದರೆ, ಈ ರೀತಿ ಒಬ್ಬ ಹುಡುಗನನ್ನು ಫಸ್ಟ್ PUC ಪಾಸು, ಸೆಕೆಂಡ್ PUC ಪಾಸು, ಪುನಃ ವಾಪಸ್ ಅವನು ಇಂಜಿನಿಯರಿಂಗ್ ಹೋಗ್ಬಿಟ್ರೆ ಅವನು ಪೂರ್ತಿ ಅವನ ಮೆಷಿನರಿ ಮಣ್ಣಿ ಹಿಡಿದಿದೆ ಅಂತ ಹೇಳುವಂಥದ್ದು. ಮಣ್ಣಿ ಹಿಡಿದೆ ಇನ್ ದ ಸೆನ್ಸ್ ಅವನು ಏನು ಉನ್ನತ ವ್ಯಾಸಂಗ ಮಾಡ್ತಾನೆ ಅದು ಪೂರ್ತಿ ಬ್ರೇಕ್ ಆಗಿಬಿಟ್ಟಿದೆ. ಅವನ ಕೆರಿಯರ್ ಹಾಳಾಗಿದೆ. ಹಾಗೆ ಅವನು ಎಲ್ಲಿ ಹೋದ್ರೂ ಸಮೇತ ಅವನು ವಿದ್ಯಾಕ್ಷೇತ್ರ ಇರ್ಬೋದು ಅಥವಾ ಇನ್ಯಾವುದು ಉನ್ನತ ವ್ಯಾಸಂಗ ಹೋದ್ರೂ ಸಮೇತ ಅವನು ಅಲ್ಲಿ ಫೇಲ್ಯೂರ್ ಖಂಡಿತ ಅಂತ. ಯಾಕೆಂದ್ರೆ ಅವನಿಗೆ ಆಯ್ಕೆಯ ಕ್ಷೇತ್ರವೇ ಬೇರೆ ಒಂದು ಇದೆ. ಇದರಿಂದಾಗಿ ಏನಾಗಿದೆ ಅಂದರೆ, ಅವನಿಗೆ ವಿದ್ಯಾರ್ಥಿಗಳಲ್ಲಿ ಈ ರೀತಿಯಾದಂತಹ ವ್ಯವಸ್ಥೆಗಳಿಂದಾಗಿ ಅದನ್ನು ರಿಪೇರ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅವರಿಗೆ ಏನಾಗಿದೆ ಅಂದರೆ, ಒಂದು 3 ವರ್ಷ 4 ವರ್ಷ ಈ ರೀತಿಯಾದಂಥ ಒಂದು ಪ್ರತಿಯೊಬ್ಬರನ್ನು ಪಾಸ್ ಮಾಡಿ ಬೆಳಿಗ್ಗೆ ಸರಿಯಾದಂಥ ವ್ಯಾಸಂಗಗಳಿಲ್ಲ, ಬೆಳಿಗ್ಗೆ ಬೇಗ ಏಳಬೇಕಾದ ಪರಿಸ್ಥಿತಿ ಇಲ್ಲ, ಪರೀಕ್ಷೆ ಬರೀಬೇಕಾದ ಅವಶ್ಯಕತೆ ಇಲ್ಲ, ಹೇಗೆ ಬೇಕು ಹಾಗೆ ಜೀವನ ಮಾಡ್ಬೋದು ಅಂತ ಹೇಳುವಂಥದ್ದು ಸ್ವೇಚ್ಛಾಚಾರ ವಿದ್ಯಾರ್ಥಿಗಳಿಗೆ ಬಂದಾಗ ಅದೊಂದು ವಾರ್ಮ್ ಅಪ್ ಪೀರಿಯಡ್ ಅಂತ. ಬ್ರಹ್ಮಚರಿತ್ವ ಅಂತಂದ್ರೆ ನಮಗೆ ಗೊತ್ತಿರ್ಬೋದು. ಬ್ರಹ್ಮಚರಿತ್ವ ಅಂದ್ರೆ ಅದೊಂದು ವಾರ್ಮ್ ಅಪ್ ಪೀರಿಯಡ್. ಆ ಬ್ರಹ್ಮಚರಿತ್ವದಲ್ಲಿ ಅವನು ಹೇಗಿರ್ತಾನೆ, ಅವನು ಜೀವನ ಪರ್ಯಂತ ಅವನು ಎಲ್ಲ ಆಶ್ರಮಗಳನ್ನು ಅವನು ತುಂಬಾ ಚೆನ್ನಾಗಿ ನಿರ್ವಹಿಸಬಲ್ಲ. ಬ್ರಹ್ಮಚರಿತ್ವದಲ್ಲಿ ಎಲ್ಲಿ ಫೇಲ್ಯೂರ್ ಆಯ್ತಾ ಅವನು ಜೀವನಡೇ ಫೇಲ್ಯೂರ್ ಅಂತ ಅರ್ಥ. ಅದಕ್ಕೋಸ್ಕರ ಹೇಳ್ತಾರೆ ಇವತ್ತು ಬ್ರಹ್ಮಚರಿತ್ವ ಈ ಸಂದರ್ಭದಲ್ಲಿ ಶಿಕ್ಷಣದ ಸಮಸ್ಯೆ, ಶಿಕ್ಷಣದ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ಆಘಾತ ಬಂದಿತ್ತ, ಇದರಿಂದ ಹೊರಗೆ ಬರೋದು ತುಂಬ ಕಷ್ಟ ಇದೆ. ಓಕೆ, ಎಲ್ಲ ಒಂದು ಕಡೆ ಅದು ಫೌಂಡೇಶನ್ ಬೇಸಿಕ್ಸ್ ಅಂತ. ಫೌಂಡೇಶನ್ ಗಟ್ಟಿ ಇಲ್ಲ ಇದ್ರೆ ಬಿಲ್ಡಿಂಗ್ ಹೇಗೆ ನಿಲ್ಲಲಿಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ. ಎಸ್ ಸರ್, ಈಗ ಈ ಕೊರೋನಾದ ಹೊಡೆತ, ನಾವು ಸಮಸ್ಯೆ, ಸೊ ಇದನ್ನೆಲ್ಲ ನಾವು ನೋಡ್ತಾ ಇದ್ದೇವೆ. ಒಂದು ರೀತಿಯಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ ಅಂತ ಹೇಳುವಂಥ ಪದವನ್ನು ನಾವು ಬಳಸಿದ್ರು ತಪ್ಪಾಗ್ಲಿಕ್ಕಿಲ್ಲ. ಆದರೆ ಈ ಹೊತ್ತಿನಲ್ಲಿ ಶಿಕ್ಷಣ ಕ್ಷೇತ್ರಗಳು ಅಥವಾ ಶಿಕ್ಷಣ ಸಂಸ್ಥೆಗಳು ಸರ್ಕಾರವನ್ನು ಸೇರಿಕೊಂಡು ಎಲ್ಲರೂ ಕೂಡ ಏನು ಮಾಡಿದ್ರು ಅಂತ ಹೇಳಿದ್ರೆ, ಆನ್ಲೈನ್ ಶಿಕ್ಷಣ ಪದ್ಧತಿಯನ್ನು ಇಂಟ್ರೊಡ್ಯೂಸ್ ಮಾಡಿದರು. ಸೊ ಈ ಆನ್ಲೈನ್ ಶಿಕ್ಷಣ ಪದ್ಧತಿಯನ್ನು ಪ್ರಾಯಶಃ ಎಲ್ಲ ಶಾಲೆಗಳು ಮಾಡಿದಾಗ ನೀವು ಮಾಡ್ತಾ ಇದ್ದೀರಿ. ಈ ಆನ್ಲೈನ್ ಶಿಕ್ಷಣ ಪದ್ಧತಿ ಎಷ್ಟು ಎಫೆಕ್ಟಿವ್ ಅಂತ ಸರ್? ಒಂದು ಗಾದೆ ಇದೆ, ಕುರುಡನಿಕ್ಕಿಂತ ಕೋಸ್ಕೊಂಡಾದಿತ್ತು ಅಂತ. ಓಕೆ, ಈಗ ಪೂರ್ತಿ ನೆಗೆದು ಬಿದ್ದೋದಂಥ ಸಂದರ್ಭದಲ್ಲಿ ನಮಗೆ ಬೇರೆ ಆಯ್ಕೆ ಇಲ್ಲ. ಹಾಗಾಗಿ ಇದು ವಿಧಿ ಇಲ್ಲದೆ ನಾವು ಅದನ್ನು ಮಾಡ್ತಾ ಇದ್ದೇವೆ. ಆನ್ಲೈನ್ ಶಿಕ್ಷಣದ ಬಗ್ಗೆ ನೀವು ಈಗಾಗಲೇ ಹೇಳಿದಾಗ, ನಾವು ಪುತ್ತೂರಿನಲ್ಲಿ ಕಳೆದ 2020 ಮಾರ್ಚ್ನಲ್ಲಿ ಮೊದಲ ಅಲೆ ಬಂದಾಗ ಮೊದಲ ಬಾರಿಗೆ ಆನ್ಲೈನ್ ಶಿಕ್ಷಣ ಪ್ರಾರಂಭ ಮಾಡಿದಂಥ ಖ್ಯಾತಿ ಅದು ಅಂಬಿಕಕ್ಕೆ. ಅದು ಬೇರೆ ವಿಷಯ. ಆದರೆ ಇವತ್ತು ಆನ್ಲೈನ್ ಶಿಕ್ಷಣದಿಂದಾಗಿ ಏನಾಯಿತು ಅಂತಂದರೆ,
ಮಕ್ಕಳು ವಂಚಿತರಾಗಿದೆ, ಬೇರೆ ವಿಧಿ ಇಲ್ಲ. ಈಗ ನಾನು ಕುರುಡನ ಬದಲಿಗೆ ನಾನು ಹೇಳ್ತಾ ಇರೋದು ಕೋಸ್ಕರ ಅಂದ್ರೆ ಬೇರೆ ವಿಧಿ ಇಲ್ಲ ಇವತ್ತು. ಅದರ ಪರಿಣಾಮ ನಾನು ಹೇಳಲೇಬೇಕಾಗಿದೆ ಇವತ್ತು. ಆನ್ಲೈನ್ ಶಿಕ್ಷಣ ಅಂತ ತಕ್ಷಣ ನಾನು ಮೊದಲೇ ಹೇಳಿದಾಗೇ ಪೀಠಿಕೆಯಲ್ಲಿ ಹೇಳಿದಾಗೇ ನೆಗೆದು ಬಿದ್ದು ಹೋಗಿದೆ ಅಂತ, ಕ್ಯಾರೆಕ್ಟರ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ. ಇವತ್ತು ಆನ್ಲೈನ್ ಶಿಕ್ಷಣದಾಗಿ ವಿದ್ಯಾರ್ಥಿ ಮುಂಚೆ ಅವನು ತರಗತಿಯಲ್ಲಿ ಬರ್ತಿದ್ದ, ಬಂದುಬಿಟ್ಟು ಟೀಚರ್ಗಳು ಅವರಿಗೆ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ಪರೀಕ್ಷೆಯಲ್ಲಿ ಅವನು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ನೋಡಿಬಿಟ್ಟು ಅವನು ಸರಿಯಾದಂಥ ಉತ್ತರವನ್ನು ಬರೀತಿದ್ದೆ, ಪ್ರಯತ್ನ ಪಡ್ತಿದ್ದೆ, ಗೊತ್ತಿಲ್ಲ ಪ್ರಶ್ನೆ ಬೇರೆ. ಆದರೆ ಇವತ್ತು ಆನ್ಲೈನ್ ಶಿಕ್ಷಣ ಆದಾಗ ನಮಗೆ ಆದಂಥ ಅನುಭವ ನಾನು ಹೇಳ್ತಾ ಇರೋಂಥದ್ದು 75% 80 ವಿದ್ಯಾರ್ಥಿಗಳು ಕಾಪಿ ಹೊಡೆಯುವಂಥ ವ್ಯವಸ್ಥೆಗಳಾಗಿದೆ ಆನ್ಲೈನ್ ಶಿಕ್ಷಣದ ಪ್ರಭಾವ. ಯಾಕಂದರೆ ಶಿಕ್ಷಣ ಎಕ್ಸಾಮಿನೇಷನ್ ಬರೀಬೇಕಲ್ಲಿ ಮನೆಯಲ್ಲಿ ಬರೀಬೇಕು, ಮೊಬೈಲ್ ನೋಡ್ಕೊಂಡು ಬರಬೇಕು. ಇವತ್ತು ಬೇರೆ ಬೇರೆ ಹೊಸ ಹೊಸ ಆ್ಯಪ್ಗಳಿದ್ದಾವೆ, ಯಾವುದೋ ಒಂದು ಕ್ವಶನ್ ಹಾಕಿದ ತಕ್ಷಣ ಅದಕ್ಕೆ ಬೇಕಂತ ಪೂರ್ತಿ ಆನ್ಸರ್ಗಳು ಅದರಲ್ಲಿ ಸಿಗ್ತಾ ಇದೆ, ಕಾಪಿ ಮಾಡಿ ಮಾಡುವಂಥದ್ದು. ಇದು ಪೂರ್ತಿ ಹಾಳಾಗಿದೆ ಅಂತ ಒಂದು. ಎರಡನೇ ಅಂತಂದರೆ ಮಕ್ಕಳು ಆಲಸಿಗಳಾಗಿದ್ದಾರೆ. ಈ ಆನ್ಲೈನ್ ಶಿಕ್ಷಣದ ಹೇಳಿಕೆಯಲ್ಲಿ ಲ್ಯಾಪ್ಟಾಪ್ ಮೊಬೈಲನ್ನು ಆನ್ ಇಟ್ಟರೆ ಸಾಕು, ನಮ್ಮಲ್ಲಿಗೆ ಅಟೆಂಡೆನ್ಸ್ ವ್ಯವಸ್ಥೆಗಳಿದೆ, ಹೊಸದಾಗಿ ನಮ್ಮದು ಹೊಸ ಆ್ಯಪನ್ನು ನಾವು ಹಾಕ್ಕೊಂಡಿದ್ದೇವೆ, ಮಕ್ಕಳ ಇಂಟ್ರಾಕ್ಷನ್ ಮಾಡಬೇಕು ಅಂತ ಎಷ್ಟು ಮಾಡಿದರೂ ಸಮೇತ ಏನು ನಾವು ಚಾಪೆ ನೋಡಿದ್ರೆ ರಂಗೋಲಿ ಹೊಡೆಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದ್ರೆ ನನಗೆ ಒಂದು ಸಣ್ಣ ಉದಾಹರಣೆ, ಈಗ ನಾನು ಮೊಬೈಲ್ನಲ್ಲಿ ಆನ್ಲೈನ್ ಕ್ಲಾಸ್ ಅನ್ನು ಅಟೆಂಡ್ ಮಾಡ್ತಾ ಇದ್ದೇನೆ. ಆನ್ಲೈನ್ ಕ್ಲಾಸ್ ನೋಡ್ತಾ ಇರುವಾಗ ನನಗೆ ಮೆಲ್ಲ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಬರುತ್ತೆ, ಆಟೋಮೆಟಿಕ್ ನಾನು ಇಲ್ಲಿ ಮ್ಯೂಟ್ ಇರ್ತೇನೆ, ಅಲ್ಲಿ ಹೋಗಿ ಏನು ಮೆಸೇಜ್ ಇದೆ ಏನದನ್ನು ನೋಡ್ಕೊಂಡು ಅದರಲ್ಲೇ ಕಾಲ ಕಳೆಯುವಂಥ ಪರಿಸ್ಥಿತಿ ಆಗಿದೆ ಅಂತ. ಒಂದು ನೀವು ಹೇಳಿದಾಗೆ ಆನ್ಲೈನ್ ಶಿಕ್ಷಣದ ವ್ಯವಸ್ಥೆಯಲ್ಲಿ ನಾವು ನಮ್ಮ ಮಕ್ಕಳು ಸುಮಾರು 3-4 ವರ್ಷಗಳಿಂದ ಅಂಬಿಕಾದ ಮಕ್ಕಳು ಮೊಬೈಲ್ ಅಂತರ್ಜಾಲ ಬೇಡ, ನಮಗೆ ಮೊಬೈಲ್ ಬೇಡ, ಯಾವುದೇ ಇನ್ಸ್ಟಾಗ್ರಾಮು ವಾಟ್ಸಪ್ ಇದೆಲ್ಲ ನಮಗೆ ಬೇಡ ಅಂತೇಳಿ ಒಂದು ನಿರ್ಧಾರ ಮಾಡಿದ್ರು. ಆದರೆ ಇವತ್ತು ರಾಗವನ್ನು ಬದಲಾಯಿಸುವಂತಹ ಶಿಕ್ಷಣ ಸಂಸ್ಥೆಗಳ ಅವಶ್ಯಕತೆ ಇದೆ. ಇವತ್ತು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಮೊಬೈಲ್ ಯೂಸ್ ಮಾಡಬೇಡ ಅಂತ ಹೇಳುವಂತ ಕಾನೂನು ಇತ್ತ, ವಿದ್ಯಾಸಂಸ್ಥೆಗಳಲ್ಲಿ ಮೊಬೈಲ್ ನಿಷೇಧ. ಆದ್ರೆ ಅದೇ ನಾವು ವಿರುದ್ಧ ದಿಕ್ಕಲ್ಲಿ ಇವತ್ತು ಹೋಗ್ತಾ ಇದೆ. ನಮ್ಮ ಸ್ವರವನ್ನು ಬದಲಾವಣೆ ಮಾಡುವಂತ ಅವಶ್ಯಕತೆ ಬಂದು ಎಲ್ಲ ಮಕ್ಕಳನ್ನು ಮೊಬೈಲ್ ಕೊಡಿ, ಅದು ಒಳ್ಳೆ ಆಂಡ್ರಾಯ್ಡ್ ತೆಗೀರಿ, ಸ್ಪೀಡ್ ಇರುತ್ತೆ, ಈ ರೀತಿ ಪರಿಸ್ಥಿತಿ ಆಗಿದೆ. ಹಾಗಾಗಿ ಮಕ್ಕಳು ಆನ್ಲೈನ್ ಶಿಕ್ಷಣದಾಗಿ ಯಾವುದನ್ನು ನೋಡಬಾರದ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಮಕ್ಕಳು ಇದ್ದಾರೆ. ಯಾವುದನ್ನು ಅವರು ಯೂಸ್ ಮಾಡಬಾರ್ದಿತ್ತು, ಯಾವುದನ್ನು ನೋಡಬಾರ್ದಿತ್ತು, ಯಾವ ಸೈಟ್ಗೆ ಮಕ್ಕಳು ಕಣ್ಣು ಹಾಯಿಸಬಾರ್ದಿತ್ತು, ಅದು ಇವತ್ತು ಹೋಗುವಂತ ಪರಿಸ್ಥಿತಿ ಆಗಿದೆ. ಈ ಪರಿಸ್ಥಿತಿಯಲ್ಲಿ ಮಕ್ಕಳನ್ನ ಹೇಗೆ ರಿಪೇರ್ ಮಾಡಬೇಕು? ನಾನು ಈಗಾಗಲೇ ಇರ್ರಿಪೇರೇಬಲ್ ಪೊಸಿಷನ್ ಮಕ್ಕಳಿದ್ದಾರೆ, ಹೇಗೆ ರಿಪೇರ್ ಮಾಡಬೇಕು? ಆ ಮಕ್ಕಳನ್ನ ಎಲ್ಲಿಂದ ಎಚ್ಚೆತ್ತು? ಇವತ್ತು ದೇಶದ ಯುವಕರು ಪುತ್ಥಳಿ ಚಿನ್ನ, 6 ವರ್ಷದ 7 ವರ್ಷದ 10 ವರ್ಷದ ಹುಡುಗ ಚಿನ್ನ, ಪುತ್ಥಳಿ ಚಿನ್ನ, ಅಪರಂಜಿ ಚಿನ್ನ, ಅವನನ್ನು ಈ ರೀತಿಯ ಮಾನಸಿಕವಾಗಿ ಅವನು ಈ ರೀತಿ ಆಯಿತು ಅಂದರೆ ಅವನನ್ನು ಹೇಗೆ ಬದಲಾವಣೆ ಮಾಡಬೇಕು? ಅವನನ್ನು ಯಾರು ಮೇಲೆತ್ತಬೇಕು? ಒಂದು ದೇಶದ ಅದ್ಭುತವಾದಂಥ ಒಂದು ಶಕ್ತಿ ಅದು, ಯುವ ಶಕ್ತಿ ಅದು. ಆ ಶಕ್ತಿ ಹಾಳಾಗ್ತಾ ಇದೆ ಇವತ್ತು ಅಂತ, ನೋವಾಗ್ತಾ ಇದೆ ಅಂತ ವಿಧಿ ಇಲ್ಲ ನಮಗೆ. ಅದಕ್ಕೆ ಕಾರಣ ಏನು ಅಂತಂದರೆ ನಾನು ಹೇಳ್ತಾ ಇರೋದು ನೇರವಾಗಿ ಹೆತ್ತವರನ್ನು ಹೊಣೆ ಮಾಡ್ತಾ ಇರುವಂಥದ್ದು. ಇವತ್ತು ಆನ್ಲೈನ್ ಶಿಕ್ಷಣದಾಗ ಇವತ್ತು ನಾವು ಅಂಬಿಕಾದಲ್ಲಿ ಏನು ಮಾಡ್ತಾ ಅಂದರೆ ಹೆತ್ತವರು ಇದ್ದಾಗ ಮಾತ್ರ ನಾವು ಹೋಮ್ವರ್ಕ್ ಕೊಡುವಂಥದ್ದು, ಹೆತ್ತವರು ಇದ್ದಾಗ ಮಾತ್ರ ನಾವು ನಮ್ಮ ಅಡಲಸೆನ್ಸ್ ಏನಿದೆ ನಮ್ಮ LKG ಇಂದ ಹಿಡಿದು 10ನೇ ಕ್ಲಾಸ್ ತನಕ ಹೆತ್ತವರು ಇದ್ದಾಗ ಮಾತ್ರ ಮೊಬೈಲ್ ನೋಡುವಂಥ ಪ್ರಸಂಗ ಸರಿಯಾಗಿ ನಾವು ಆನ್ಲೈನ್ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ಸಾಯಂಕಾಲ 6 ಗಂಟೆಗೆ 5 ಗಂಟೆಗೆ ಈ ರೀತಿ ಮೊಬೈಲನ್ನು ಹೆತ್ತವರು ಇರುವಾಗಲೇ ಮಾಡಬೇಕು ಅಂತ. ಹೀಗಾಗಿ ನೇರವಾಗಿ ನೀವು ಹೇಳಿದಾಗೆ ಆನ್ಲೈನ್ ಶಿಕ್ಷಣದ ಹೊಡೆತ ವಿದ್ಯಾರ್ಥಿಗಳ ಮೇಲೆ, ಕ್ಯಾರೆಕ್ಟರ್ನ ಮೇಲೆ, ಚಾರಿತ್ರದ ಮೇಲೆ ಬಿದ್ದಿದೆ ಅಂತ. ಓಕೆ, ಎಸ್ ಸರ್. ಇದರ ಒಟ್ಟಿಗೆ ಸರ್ ನನಗೆ ಒಂದು ಆನ್ಲೈನ್ ಶಿಕ್ಷಣ ಪದ್ಧತಿ ಅಂತ ಹೇಳುವಾಗ ನನಗೊಂದು ಅದರಲ್ಲೊಂದು ಕೇಳಲೇಬೇಕಾದ ಪ್ರಶ್ನೆ ಅಂತ ಅನಿಸುವಂಥದ್ದು ಏನು ಅಂತ ಕೇಳಿದರೆ, ಈಗ ನೀವು ಆನ್ಲೈನ್ ಕ್ಲಾಸ್ಗಳನ್ನು ಮಾಡ್ತಾರೆ. ಸೊ ಆಗ ಎಲ್ಲ ಒಂದು ಕಡೆ ಮಕ್ಕಳಲ್ಲಿ ಪರ್ಸನಲ್ ಏನು ನಾವೊಂದು ಕ್ಲಾಸಿನಲ್ಲಿ ಕೊಡುವಂಥ ಒಂದು ಅಟೆನ್ಷನ್ ಏನಿದೆ, ಸೊ ಆ ಅಟೆನ್ಷನ್ ನಮಗೆ ಸಿಗೋದಿಲ್ಲ. ಆದರೆ ಈಗ ಆನ್ಲೈನ್ ಶಿಕ್ಷಣದ ಮೂಲಕ ಎಲ್ಲೋ ಒಂದು ಕಡೆ ಒಂದು ವಾದ ಈಗ ಕೇಳಿ ಬರ್ತಾ ಇರುವಂಥದ್ದು, ಒಬ್ಬ ಒಳ್ಳೆ ಪ್ರೊಫೆಸರ್ ಅವನು ಡೆಲ್ಲಿಯಲ್ಲಿ ಇರ್ತಾನೆ, ಸೊ ಅವನನ್ನು ನಾವು ಪುತ್ತೂರಿಗೆ ಕನೆಕ್ಟ್ ಮಾಡ್ಬೋದು, ಅಥವಾ ಇನ್ಯಾರೋ ಒಬ್ಬ ಒಳ್ಳೆ ಫಿಲಾಸಫರ್ ಅವನು ಎಲ್ಲೋ ಇನ್ನೊಂದು ಯಾವುದೋ ಒಂದು ಭಾಗದಲ್ಲಿ ಇರ್ತಾನೆ, ಅವನನ್ನು ನಾವು ಪುತ್ತೂರಿಗೆ ಕನೆಕ್ಟ್ ಮಾಡ್ಬೋದು ಅನ್ನುವಂಥ ಒಂದು ವಾದ ಇದೆ. ಆ ದೃಷ್ಟಿಯಿಂದ ಆನ್ಲೈನ್ ಶಿಕ್ಷಣ ಪೂರಕ ಅಂತ. ಎಲ್ಲ ಒಂದು ಕಡೆ ಇಂಟ್ರೆಸ್ಟ್ ಇರುವವರಿಗೆ ಅಥವಾ ಕಲಿಬೇಕು ಅನ್ನೋ ಆಸಕ್ತಿ ಇರುವವರಿಗೆ ಇದು ಒಳ್ಳೇದಲ್ವ ಅಂತ. ಖಂಡಿತವಾಗಿ ನೀವು ಹೇಳ್ತಾ ಇರೋದು ಖಂಡಿತವಾಗಿಯೂ ಇದು ಬಹಳ ಈ ರೀತಿಯ ಒಂದು ವ್ಯವಸ್ಥೆ ನಮಗೆ ಹೊಸತನವನ್ನು ಆನ್ಲೈನ್ ಶಿಕ್ಷಣದಲ್ಲಿ ನಾವು ಪಡ್ಕೊಂಡಿದ್ದೇವೆ. ನೀವು ಹೇಳಿದ ವಿಷಯವನ್ನು ಅದೃಷ್ಟವಂತ ನಾವು ಎಲ್ಲಿಯೋ ಒಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಒಬ್ಬ ಪ್ರೊಫೆಸರ್ ಭಾರತದಲ್ಲಿ ಎಲ್ಲಿಯೋ ಒಂದು ಹಳ್ಳಿಯಲ್ಲಿ ಅವನು ನಾವು ಟಾಕ್ ಕೇಳುವಂಥದ್ದೊಂದು. ಆದರೆ ನಾನು ಒಂದು ಪ್ರಶ್ನೆ ಹಾಕ್ತಾ ಇದ್ದೇನೆ ಇವತ್ತು. ನಾವೆಲ್ಲ ಮಕ್ಕಳಿದ್ದಾರೆ, ನಾವೆಲ್ಲ ಮಕ್ಕಳಲ್ಲಿ TV ಚಾನಲ್ಗಳು ಇವತ್ತು 999 ಚಾನಲ್ ಅಥವಾ 2000 ಚಾನಲ್ ತನಕ ಇವತ್ತು ಮುಟ್ತಾ ಇದೆ. ಇವತ್ತು ಎಲ್ರಿಗೆ ಅವರವರ ಆಕಾಂಕ್ಷೆಗೆ ಸರಿಯಾಗಿ ಅವರವರ ರುಚಿಗೆ ಸರಿಯಾಗಿ ಚಾನಲ್ಗಳು ನಮ್ಮಲ್ಲಿದೆ. ಇವತ್ತು ಒಂದು ಮಕ್ಕಳ ಹತ್ರ ನಾವು ಒಂದು ರಿಮೋಟ್ ಕೊಟ್ಟು ನಾವು ಬದಿಯಲ್ಲಿ ನಿಂತು ಒಂದು ಕಿಂಡಿಯಲ್ಲಿ ನಾವು ನೋಡ್ತಾ ಇದ್ರೆ ಆ ಮಗು ಯಾವ ಚಾನಲ್ ನೋಡ್ತಾನೆ? ಹೋದ ನೆಟ್ವರ್ಕ್ ಯಾವ್ದು ಜಿಯೋಗ್ರಫಿ ಚಾನಲ್ಸ್ ಇದೆ, ಡಿಸ್ಕವರಿ ಚಾನಲ್ಸ್ ಇದೆ, ಅನಿಮಲ್ ಪ್ಲಾನೆಟ್ಸ್ ಇದೆ, ಬೇರೆ ಬೇರೆ ಹೊಸ ತರಹದ ಕಲಿಕೆಗೆ ಅನುಗುಣವಾಗುವಂತಹ ಚಾನಲ್ಗಳು ಬಹಳಷ್ಟಿದ್ದಾವೆ. ಆದ್ರೆ ಮಕ್ಕಳು ಯಾವ್ದನ್ನು ಪ್ರಿಫರ್ ಮಾಡ್ತಾರೆ? ಇದು ಪರಿಸ್ಥಿತಿ. ನೀವು ಹೇಳಿದಾಗ ಪ್ರೊಫೆಸರ್ಸ್ ಎಲ್ಲ ಕಡೆ ಅವೈಲಬಿಲಿಟೀಸ್ ಇದೆ, ಬೇಕಾದಂತಹ ಪೂರಕ ವಾತಾವರಣ ಸೃಷ್ಟಿಯಾಗಿದೆ, ಆದ್ರೆ ಮಕ್ಕಳು ಯಾವ್ದನ್ನ ಆಯ್ಕೆ ಮಾಡ್ತಾರೆ?
ಅಂದ್ರೆ ಮಕ್ಕಳ ಆಯ್ಕೆಯ ಮೇಲೆ ಹೋಗ್ತದೆ ಅಂತ. ಅದೇ ನಾನು ಉಲ್ಲೇಖ ಮಾಡಿದೆ, ಇಂಟ್ರೆಸ್ಟ್ ಇದ್ರೆ ಅದು ಒಳ್ಳೇದು, ಇಂಟ್ರೆಸ್ಟ್ ಇಲ್ಲ ಅಂತ ಆದ್ರೆ ಅದು ಖಂಡಿತ ಮಾರಕ ಅನ್ನುವಂಥದ್ದು. ಎಸ್ ಸರ್. ಇದರ ಜೊತೆಗೆ ಈಗ ಶಿಕ್ಷಣದ ವ್ಯವಸ್ಥೆ ಈಗ ಕೋವಿಡ್ ಇಂದಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಉಂಟು. ಆದರೆ ಶಿಕ್ಷಣ ಅಂತ ಹೇಳಿದ ತಕ್ಷಣ ನಮಗೆ ಒಂದು ನಾವು ಏನು ಪಾಠ ಮಾಡ್ತೇವೋ ಆ ಪಾಠ, ಇನ್ನೊಂದು ಆ ಪಾಠ ಮಾಡಲ್ಪಡುವವರು ಅಂದರೆ ಶಿಕ್ಷಕರ ಪರಿಸ್ಥಿತಿ. ಸೊ ಯಾವ ರೀತಿಯಾಗಿದೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರ ಬದುಕು ಅಂತ? ಯಾಕೆಂದರೆ ನಾವು ಒಂದು ಜವಾಬ್ದಾರಿಯಿಂದ ನಾನು ಕೇಳುವಂಥದ್ದು. ಯಾಕೆಂತ ಕೇಳಿದರೆ ಸರ್ಕಾರ ಕೂಡ ಅದನ್ನು ಹೇಳುತ್ತೆ. ಯಾಕೆಂದರೆ ಎಲ್ಲರಿಗೂ ಸಂಬಳವನ್ನು 100% ಕೊಡಿ ಅಂತ ಹೇಳುವ ಪರಿಸ್ಥಿತಿಯಲ್ಲಿ ಸರ್ಕಾರವೂ ಇಲ್ಲ. ಯಾಕೆಂತ ಕೇಳಿದರೆ ಆ ಶಿಕ್ಷಣ ಸಂಸ್ಥೆಯ ಯಾರು ನಡೆಸ್ತಾರ ಅವರೂ ಇರುವುದಿಲ್ಲ. ಯಾಕೆಂತ ಕೇಳಿದರೆ ಫೀಸು ಬಂದಿರುವುದಿಲ್ಲ, ಅಥವಾ ಅದರ ಮೂಲಕವೇ ನಡೆಯುವಂಥ ಶಿಕ್ಷಣ ಸಂಸ್ಥೆಗಳು ಹೇಗೆ ಮೇಂಟೈನ್ ಮಾಡ್ತಾ ಇವೆ ಅಂತ? ಹೇಗೆ ವಿದ್ಯಾರ್ಥಿಗಳ ಮೇಲೆ ಕೋವಿಡ್ ಪ್ರಭಾವ ಆಗಿದೆ, ಅದೇ ರೀತಿಯಲ್ಲಿ ಶಿಕ್ಷಕರ ಮೇಲೆ ಭಾರಿ ಪ್ರಭಾವ ಆಗಿದೆ. ಹೇಗೆ ಮಾನಸಿಕವಾಗಿ ವಿದ್ಯಾರ್ಥಿಗಳು ಕರಪ್ಟ್ ಆಗಿದ್ದಾರೆ, ಅದೇ ರೀತಿಯಲ್ಲಿ ಆರ್ಥಿಕವಾಗಿ ಶಿಕ್ಷಕರದ ಪರಿಸ್ಥಿತಿ ಗಂಭೀರ ಆಗಿಬಿಟ್ಟಿದೆ. ಇವತ್ತು ಅನೇಕ ಸಂಸ್ಥೆಗಳು ಕೋವಿಡ್ ಅನ್ನೊಂದು ನೆಪವಾಗಿ ಇಟ್ಟುಕೊಂಡು ಶಿಕ್ಷಕರನ್ನ ಬಲಿ ತಗೊಳ್ಳುವಂಥ ಶಿಕ್ಷಕ ಸಂಸ್ಥೆಗಳು ಭಾಳಷ್ಟಿದ್ದಾವೆ. ಫೀಸ್ ವಸೂಲಾಗಿದೆ, ಶಿಕ್ಷಕರು ಸಂಬಳದಿಂದ ವಂಚಿತರಾಗಿದ್ದಾರೆ. ನೆಪ ಕೋವಿಡ್ ಇಂಥ ಸಮಸ್ಯೆಗಳು ನಮ್ಮ ಕಣ್ಣಲ್ಲಿ ಬಹಳಷ್ಟಿದೆ, ನಮ್ಗೆ ಗೊತ್ತಿದೆ. ನಮಗೆ ಉದಾಹರಣೆ ಸಹಿತ ಹೇಳಬಲ್ಲೆ, ಬೇಡ ಬಿಡಿ. ಆದರೆ ವಿಷಯ ಏನು ಅಂತಂದ್ರೆ, ಈ ಶಿಕ್ಷಕರ ಪರಿಸ್ಥಿತಿ ಏನು ಅಂತಂದ್ರೆ, ಇವರು ನಮ್ಮ ಶಿಕ್ಷಕರ ಭಾವನೆಗಳನ್ನು ನಾವು ಕೇಳಿದಾಗ, ನಾನು ಯಾಕೋಸ್ಕರ ಆದರೂ ಈ ಕ್ಷೇತ್ರಕ್ಕೆ ಬಂದೆ ಅಂತ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ಕಂಡಕ್ಟರ್ ಆಗಿಯೋ ಅಥವಾ ಇನ್ಯಾವುದಾಗೆ ಮಾಡ್ಬೋದಿತ್ತು, ಡ್ರೈವರ್ ಆಗಿ ಹೋಗ್ಬೋದಿತ್ತು. ಆದರೆ ಶಿಕ್ಷಣ ಏನು ಒಂದು ಪಾವಿತ್ರತೆ ಇದೆ, ನಾನು ಸಮಾಜಕ್ಕೆ ಒಳ್ಳೆ ವ್ಯವಸ್ಥೆಯನ್ನು ಕೊಡಬಲ್ಲೆ ಅಂತ ಹೇಳುವಂಥ ಮನೋಧೈರ್ಯದಿಂದ ಒಬ್ಬ ಶಿಕ್ಷಕ ಬಂದಿರ್ತಾನ, ಅವನಿಗೆ ಭ್ರಮ ನಿರಸನಾಗಿದೆ. ಈ ವ್ಯಾಪ್ತಿಯೇ ಬೇಡ ಅಂತ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಷ್ಟೋ ಶಿಕ್ಷಕರು ನಿಮಗೆ ಗೊತ್ತಿರ್ಬೋದು, ಬೇರೆ ಬೇರೆ ವ್ಯಾಪ್ತಿಯಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡು, ಒಂದು ಅನವಶ್ಯಕ ಶಿಕ್ಷಕರು ನಮ್ಮ ಮನೆಯಲ್ಲಿ ಟ್ಯೂಷನ್ ಕ್ಲಾಸನ್ನು ಮಾಡಿಕೊಂಡು, ಆನ್ಲೈನ್ ಮಾಡಿಕೊಂಡು, ಮಗದೊಂದು ಮಾಡ್ಕೊಂಡು, ಅಂತೂ ಜೀವನೋಪಾಯಕ್ಕಾಗಿ ತಳಲಾಡ್ತಾ ಇರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಹಾಗಾಗಿ ಇದಕ್ಕೆ ಬಹಳಷ್ಟು ಪೂರಕವಂತ ವ್ಯವಸ್ಥೆ ಮಾಡ್ಕೋಬಹುದಿತ್ತು, ಆದ್ರೆ ಆಗ್ತಾ ಇಲ್ಲ ಅಷ್ಟೇ. ಓಕೆ ಎಸ್ ಸರ್. ಇದರ ಒಟ್ಟಿಗೆ ನನಗೆ ಒಂದು ಪ್ರಶ್ನೆ, ಈಗ ಶಿಕ್ಷಕರ ಬದುಕನ್ನು ನೋಡುವಾಗಲೇ ನನಗೆ ಒಂದು ಪ್ರಶ್ನೆ ಕಾಡುವಂಥದ್ದು ಏನು ಅಂತ ಕೇಳಿದರೆ, ಸರ್ಕಾರ ಕೂಡ ಪರಿಗಣನೆ ಮಾಡುವಾಗ ಮೊದಲನೇ ಹಂತದಲ್ಲಿ ಶಿಕ್ಷಕರನ್ನು ಪರಿಗಣನೆ ಮಾಡಲಿಲ್ಲ ಪ್ಯಾಕೇಜ್ ಕೊಡುವಾಗ. ಯಾಕೆಂದರೆ ಪ್ಯಾಕೇಜ್ಗಳು ಅನೇಕ, ನೀವಾಗ ಉಲ್ಲೇಖ ಮಾಡಿದಾಗೆ ಎಲ್ಲ ಬೇರೆ ಬೇರೆ ವರ್ಗಕ್ಕೆ ಸಿಕ್ಕಿತು. ಆದರೆ ಶಿಕ್ಷಕರಿಗೆ ಮತ್ತೆ ಒತ್ತಾಯಗಳು, ಅನೇಕ ರೀತಿಯ ಒತ್ತಡಗಳು ಸರ್ಕಾರದ ಮೇಲೆ ಹಾಕಿದ ನಂತರ ಎರಡನೇ ಹಂತದಲ್ಲಿ ಒಂದು ಪ್ಯಾಕೇಜನ್ನು ಸರ್ಕಾರ ಘೋಷಣೆ ಮಾಡಿತು. ಇದು ಹೇಗೆ ಶಿಕ್ಷಕರಿಗೆ ಪ್ರಯೋಜನ ಆಗಿದೆ? ಎಲ್ಲೂ ಸಾಕಾಗುವುದಿಲ್ಲ. ನೀವು ಹೇಳಿದಾಗೇ ಇನ್ನೂ ಅದು ಅನುಷ್ಠಾನ ಆಗಿಲ್ಲ. ಇವತ್ತಿನ ತನಕ ಅನುಷ್ಠಾನ ಆಗಿಲ್ಲ. ಏನು ಸರ್ಕಾರ ಘೋಷಣೆ ಮಾಡಿತಾ, ಮೊದಲನೇ ಅಲೆಯಲ್ಲಿ ಶಿಕ್ಷಕರು ನೆಲಕಚ್ಚಿ ಹೋದ್ರು, ಎರಡನೇ ಅಲೆಯಲ್ಲಿ ನೀವು ಹೇಳಿದಾಗನೇ ನಮ್ದು ನಮ್ದನ್ನು ಹೇಳಬೇಕು. ಇವತ್ತಿನ ಪರಿಸ್ಥಿತಿಯಲ್ಲಿ ಈ ವಿಷಯ ಬಂದಾಗ ನಾನು ಹೇಳಬೇಕಾಗಿದೆ. ದಕ್ಷಿಣ ಕನ್ನಡದಲ್ಲಿ ನಮ್ಮ ಖಾಸಗಿ ಸಂಸ್ಥೆಗಳೊಂದು ಒಕ್ಕೂಟ ಆಯಿತು. ಅದರಲ್ಲಿ MB ಪುರಾಣಿಕ್ ಅವರು, ಮತ್ತೆ ಮೋಹನ್ ಆಳ್ವಾರ್ ಅವರು, ಎಕ್ಸ್ಪರ್ಟ್ ನರೇಂದ್ರ ನಾಯ್ಕರು, ನಾನು ಅನೇಕರು ಒಟ್ಟಿಗೆ ಸೇರ್ಕೊಂಡು ನಾವು ನಿರ್ಣಯ ಮಾಡಿದೆವು. ಹಾಗೆ ಶಿಕ್ಷಣ ಸಚಿವರ ಹತ್ರ ಹೋಗ್ಬಿಟ್ಟು ನಮ್ಮ ನೇರವಾದಂತಹ ಆಗ್ರಹ ಬೇಡಿಕೆ ಎಲ್ಲ ಆಗ್ರಹ ಮಾಡಿದ, ನೋಡಿ ಈ ರೀತಿ ಮಾಡಿ ಅಂತ. ಆದರೆ ಪೂರಕವಾಗಿ ಶಿಕ್ಷಣ ಅವರಿಗೆ ಅವ್ರದೇ ಆದಂತಹ ಚೌಕಟ್ಟುಗಳಿದೆ. ನಾನು ಅದನ್ನ ಹೇಳಲಿಕ್ಕೆ ನಾನು ಇದ್ದವಲ್ಲಲ್ಲಿ, ಆದರೆ ಅದು ಇನ್ನೂ ವ್ಯವಸ್ಥಿತವಾಗಿ ಅನುಷ್ಠಾನ ಆಗಿಲ್ಲ. ಇಡೀ ಕೋವಿಡ್ನ ವ್ಯವಸ್ಥೆಯಲ್ಲಿ ಒಬ್ಬ ಶಿಕ್ಷಕರಿಗೆ 5,000 ರೂಪಾಯಿಯನ್ನು ಕೊಡುವಂಥ ವ್ಯವಸ್ಥೆ ಅವರು ಘೋಷಣೆ ಮಾಡಿದ್ದಾರೆ. ಅದು ಎಲ್ಲೇ ಎಷ್ಟರ ಮಟ್ಟಿಗೆ ಸಾಕು, ಎಲ್ಲಿಯೂ ಸಾಕಾಗುವುದಿಲ್ಲ. ಆದರೆ ಘೋಷಣೆ ಮಾಡೋದು ಅದು ಇನ್ನೂ ಅನುಷ್ಠಾನ ಆಗಿಲ್ಲ. ಅಲ್ಲ, ಎಲ್ಲಾದ್ರೂ ಒಂದು ಕಡೆ ಅದು ಸಿಕ್ಕಿದ್ರೆ ಮುಳುಗುವನಿಗೊಂದು ಹುಳ್ಳು ಗಡ್ಡೆ ಸಿಕ್ಕಿದಾಗ ಆಗ್ತಿತ್ತು. ಆದರೆ ಅದು ಇನ್ನು ಬಂದಿಲ್ಲ. ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ಗಳನ್ನ ಉಲ್ಲೇಖ, ಇನ್ನು ಪ್ರಾಸೆಸ್ ನಡೀತಾ ಇದೆ, ಇನ್ನು ಅದು ಅನುಷ್ಠಾನ ಅನುಷ್ಠಾನ ಅಲ್ಲ. ಅಟ್ಲೀಸ್ಟ್ ಈಗ ಆ ಪ್ರಕ್ರಿಯೆಯಲ್ಲಿ ಶಿಕ್ಷಕರದ್ದು ಏನಾದ್ರು ಯಾವ ಸಂಸ್ಥೆಯಿಂದ ಎಷ್ಟೆಷ್ಟು ಶಿಕ್ಷಕರು, ಸೊ ಈ ರೀತಿಯ ಪಟ್ಟಿ ತಗೊಳ್ಳುವಂತದ್ದು ಇದೇನಾದ್ರೂ ಆಗ್ತಾ ಇದೆ. BO ಅವರಿಂದ ಬಂದಿದೆ, ಇನ್ಫಾರ್ಮೇಶನ್ಸ್ ಬಂದಿದೆ. ನೀವು ಯಾರೆಲ್ಲ ಶಿಕ್ಷಕರಿದ್ದಾರೆ ಅದಕ್ಕೊಂದು ಫಾರ್ಮೆಟ್ ಇದೆ, ಅದನ್ನೆಲ್ಲ ಫಿಲ್ಅಪ್ ಮಾಡಿಬಿಟ್ಟು ಅವರಿಗೆ ಆಧಾರ್ ಕಾರ್ಡ್, ಆ ಕಾರ್ಡ್, ಈ ಕಾರ್ಡ್ ಎಲ್ಲವನ್ನು ಮಾಡ್ತಾ ಇದ್ದಾರೆ. ಅದು ಇನ್ನೂ ಪೂರ್ತಿ ಆಗ್ಲಿಲ್ಲ. ಒಟ್ಟು ಮಾಹಿತಿ ಕಲೆ ಹಾಕುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳುವಂಥದ್ದು. ಸರಿ ಸರ್, ಇನ್ನು ಅನೇಕ ವಿಚಾರಗಳನ್ನು ನಿಮ್ಮ ಜೊತೆ ಮಾತಾಡಬೇಕು, ಮತ್ತು ವೀಕ್ಷಕರು ಕೂಡ ಮುಂದಿನ ಹಂತದಲ್ಲಿ ಕರೆಗಳನ್ನು ಮಾಡಬಹುದು. ಅವರ ಪ್ರಶ್ನೆಗಳೇನಾದಿದ್ರೆ ಅದನ್ನು ನೇರವಾಗಿ ಕೇಳ್ಬೋದು ಅಂತ ಹೇಳ್ತಾ ಸರ್ ಕಾರ್ಯಕ್ರಮ ಮುಂದುವರಿಸ್ತೇನೆ. ಒಂದು ವಿರಾಮ ತೆಗೆದುಕೊಳ್ಳುವ ಹೊತ್ತು, ಒಂದು ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತದೆ. ಸ್ವಾಸ್ಥ್ಯ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರ, ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್. ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ. ಗಂಟು ನೋವು, ಬೆನ್ನು ನೋವು, ಮಧುಮೇಹ, ಅಧಿಕ ರಕ್ತದೊತ್ತಡಕ್ಕೆ ಹೇಳಿ ಗುಡ್ ಬೈ. ಉಬ್ಬಸ ಹೀಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ.
ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂರ್, ಹಿರಣ್ಯ ಕಾಂಪ್ಲೆಕ್ಸ್, ಬಳ್ವಾರು ಮುಖ್ಯ ರಸ್ತೆ, ಪುತ್ತೂರು. ಸಂಪರ್ಕಿಸಿ 8197691577. ವಿನೂತನ ಶೈಲಿಯ ಮನಮೋಹಕ ಬಟ್ಟೆಗಳ ಭಂಡಾರ, ನಾರಿ ಮಣಿಯರ ಸೌಂದರ್ಯಕ್ಕೆ ಸರಿಸಾಟಿಯಾದ ಸಾರಿ, ಕುರ್ತಾ, ಲೆಹಂಗಾ, ಪುರುಷರ ಫಿಟ್ನೆಸ್ಗೆ ಬೊಂಬಾಟ್ ಕಲೆಕ್ಷನ್, ಉತ್ತಮ ಗುಣಮಟ್ಟದ ಫ್ರೆಶ್ ಲುಕ್ ನೀಡೋ ಟ್ರೆಂಡಿ ಡ್ರೆಸ್. ನಿಮ್ಮ ಮನೆಯಲ್ಲಿ ಮದುವೆ ಸಮಾರಂಭ ಇದೆಯಾ? ಬಟ್ಟೆ ಪರ್ಚೇಸ್ ಮಾಡುವುದಕ್ಕೆ ಮಳಿಗೆಗಳ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ಇಂದೇ ಭೇಟಿ ನೀಡಿ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್, ಹಾಸನ್ ಟವರ್, ಉಪ್ಪಿನಂಗಡಿ. ಸಂಪರ್ಕಿಸಿ 08256295208. ನಮ್ಮ ಇತರ ಶಾಖೆಗಳು ಉಜಿರೆ, ಬೆಳ್ತಂಗಡಿ, ಮಡಂತ್ಯಾರು, ಬಂಟ್ವಾಳ. ಆಚಾರ್ಯ, ಪುತ್ತೂರು, ಹಾಸನ ಹಾಗೂ ಸುಳ್ಯ. ನಮಸ್ತೆ ವೀಕ್ಷಕರ, ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವಿರಾಮಕ್ಕೆ ಹೋಗೋದಕ್ಕೆ ಮೊದಲು ಅನೇಕ ವಿಚಾರಗಳನ್ನು ನಾವು ಚರ್ಚೆ ಮಾಡ್ತಾ ಇದ್ವಿ. ಎಸ್ ಸರ್, ಈಗ ನಾವು ಅನೇಕ ವಿಚಾರಗಳನ್ನು ಮೊದಲ ಹಂತದಲ್ಲಿ ಮಾತನಾಡಿದ್ವಿ. ಎಲ್ಲ ಒಂದು ಕಡೆ ಕೋವಿಡ್ ಸಂಕಷ್ಟ, ನೋವು, ಇದೆಲ್ಲದರ ಮಧ್ಯೆ ಅಂಬಿಕಾ ವಿದ್ಯಾಸಂಸ್ಥೆಯ CBSE ಏನು ಲೋಕಾರ್ಪಣೆಗೊಂಡಿತು ನಿನ್ನೆ. ಪೂಜ್ಯ ಶೃಂಗೇರಿಯ ಜಗದ್ಗುರುಗಳು ಲೋಕಾರ್ಪಣೆ ಮಾಡಿದರು. ಸೊ ಈ CBSE ಅವಶ್ಯಕತೆ ಪುತ್ತೂರಿಗೆ, ನಿಮಗೆ ಯಾಕೆ CBSE ಅವಶ್ಯಕತೆ ಪುತ್ತೂರಿಗಿದೆ ಅಂತ ಕಂಡಿತು? ಮತ್ತು ಪ್ರಾಯಶಃ ಪುತ್ತೂರಿನ ಪ್ರಪ್ರಥಮ CBSE ಕಾಲೇಜ್ ಅಂಬಿಕದ್ದು, ಶಾಲೆ ಅಂಬಿಕದ್ದು. ಸೊ CBSEಯನ್ನು ಪುತ್ತೂರಿಗೆ ಕೊಟ್ಟರೆ ಏನು ಎಫೆಕ್ಟು ಪುತ್ತೂರಿನಲ್ಲಿ ಆಗ್ಬೋದು? ಹೊಸ ಬದಲಾವಣೆಗೆ ಹೇಗೆ CBSE ಪೂರಕ ಆದೀತು ಪುತ್ತೂರಿಗೆ ಅಂತ? ಇವತ್ತು ಹೇಳಿ ಕೇಳಿ ಪ್ರಪಂಚದಲ್ಲಿ ನಾವು ಭಾರತ ಸ್ಪರ್ಧೆಯನ್ನು ನೀಡಲೇಬೇಕಾಗಿದೆ. ಹೇಗೆ ಅಂತಂದರೆ ವಿದ್ಯಾಭ್ಯಾಸದ ಮೂಲಕ ಜನರಿಗೆ, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಬೇಕು. ಆಗದ್ದಾಗ ಮಾತ್ರ ಪ್ರಪಂಚದಲ್ಲಿ ಮುಂದುವರೆದ ರಾಷ್ಟ್ರ ಅಂತಲೇ ಭಾರತ ಮಾಡಲಿಕ್ಕೆ ಸಾಧ್ಯ. ಈ ಸಂದರ್ಭದಲ್ಲಿ ತುಲನೆ ಮಾಡಿದಾಗ ರಾಜ್ಯ ಸರ್ಕಾರ ಮತ್ತು CBSEಗೆ ತುಲನೆ ಮಾಡಿದಾಗ ಭಾಳಷ್ಟು ನಮಗೆ ಅನುಭವ ಇದೆ. ಅದು ಇನ್ನೊಬ್ಬರ ಬಗ್ಗೆ ನನಗೆ ಅನುಭವ ಇದೆ. ಹೇಗೆ IAS ಅಧಿಕಾರಿಗಳು IAS ಅನ್ನು ಪಾಸ್ ಮಾಡಿದಾರಾ, ಅಥವಾ ನಮಗೆಲ್ಲರಿಗೂ ಗೊತ್ತಿದೆ, ನಿಮಗೆ IITs ಜನ ನಮ್ಮ ಮಕ್ಕಳು ತಂತ್ರಜ್ಞಾನ IIT ಸ್ಟೂಡೆಂಟ್ಸ್ ಇದ್ದಾರೆ. ಇದನ್ನೆಲ್ಲವನ್ನು ನಮಗೆ ಅಂಕಿಅಂಶಗಳ ಪ್ರಕಾರ ಯಾರು IAS ಪಾಸ್ ಮಾಡಿದರೆ, IPS ಪಾಸ್ ಮಾಡಿದ್ರೆ, ಅಥವಾ IITs ಪಾಸ್ ಮಾಡಿದ್ರೆ, ಈ ಐ ಅಂತ ಹೇಳೋದು IFS, ಇದನ್ನೆಲ್ಲ ಅಂಕಿಅಂಶಗಳ ಪ್ರಕಾರ ನೋಡಿದಾಗ ಅಲ್ಲಿ ವಿದ್ಯಾರ್ಥಿಗಳು ಯಾರು ಅಂತಂದರೆ ಅವ್ರು ಯಾರು CBSEಯಿಂದ ಬಂದಿರ್ತಾರ, ಯಾರು ICS ಇಂದ ಬಂದಿರ್ತಾರೆ, ಇಂಥ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ. ಯಾಕೆ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಅಂದರೆ ಇವತ್ತು ಕರ್ನಾಟಕ ಶಿಕ್ಷಣದಲ್ಲಿ ಕರ್ನಾಟಕ ಸರ್ಕಾರದ ಏನು ಪಠ್ಯಕ್ರಮ ಇದೆ ಅಥವಾ ICS ಟೆಕ್ಸ್ಟ್ ಬುಕ್ಗಳು ಒಂದೇ, ಪಾಠ ಒಂದೇ, ಪಠ್ಯ ಒಂದೇ, ಆದರೆ ಅನುಷ್ಠಾನ ಬೇರೆ ಅಂತ. ಉದಾಹರಣೆಗೆ ಒಂದು ಗಿಡದ ಬಗ್ಗೆ ಅದಕ್ಕೆ ಈ ರೀತಿ ಆಕ್ಸಿಜನ್ ಇದೆ, ಅದು ಇದೆ, ಇದು ಇದೆ ಅಂತ ಹೇಳಿದ್ರೆ ಅದನ್ನ ಕರ್ನಾಟಕ ಸರ್ಕಾರ ಈ ರೀತಿಯ ವ್ಯಾಖ್ಯಾನ ಮಾಡ್ತಾ ಇದೆ, ಅದನ್ನು ಡೆಫಿನೇಷನ್ ಬರ್ತಾ ಇದೆ. ಆದರೆ CBSEಲಿ ಒಂದು ಗಿಡ ನೊಟ್ಟು ಬೆಳೆಸು ಅಂತ ಹೇಳುವಂಥ ಒಂದು ಪ್ರಾಕ್ಟಿಕಲ್ ಅನುಭವವನ್ನು ಪ್ರಾಯೋಗಿಕವಾಗಿ ಕೊಡ್ತಾ ಇದೆ. ಇದು ವ್ಯತ್ಯಾಸಗಳು ಅಂತ. ಇದಕ್ಕೋಸ್ಕರವಾಗಿ ನಾನು ಹೇಳ್ತಾ ಇರುವಂಥದ್ದು, ಇವಾಗ ನಮ್ಮ ಅಂಕಿಅಂಶಗಳ ಪ್ರಕಾರ ಅದು ನಮ್ಮಲ್ಲಿ ಇದೆ. ಅದು ಹಾಗಾಗಿ CBSEಲಿ ಬಂದಂಥ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗಕ್ಕೆ ಒಳ್ಳೆ ತಂತ್ರಜ್ಞಾನಗಳಿರ್ಬೋದು ಅಥವಾ ಮೇಧಾವಿಗಳಿರ್ಬೋದು ಅಂಥವ್ರ ಮೇಲೆ ಬರ್ತಾರೆ. ಹಾಗಾಗಿ ಇದು ಕಲಿಕೆಯಲ್ಲಿ ಬಹಳ ಪೂರಕವಾದ ವಾತಾವರಣ, ಮಕ್ಕಳಿಗೆ ಸುಲಭದ ರೀತಿಯಲ್ಲಿ. ಅಂದ್ರೆ ಇವತ್ತು ಏನಂತಂದ್ರೆ ನಿಮಗೆಲ್ಲರಿಗೂ ಗೊತ್ತಿದ್ದು, ಹೊಸ ನಮ್ಮ ಪಠ್ಯಕ್ರಮ ಏನಿದೆ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಹೊಸತೇನಿದೆಯಾ ಅದು CBSEಗೆ ಪೂರಕವಾಗಿ ಇರುವಂಥದ್ದು. ಹಾಗಾಗಿ CBSE ಬಹಳ ಪರಿಣಾಮಕಾರಿ ಅಂತ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಇದೆ. ಅದು ಪುತ್ತೂರಿನಲ್ಲಿ, ಯಾಕಂದರೆ ಹಳ್ಳಿಯಿಂದ ಇವತ್ತು ನಮ್ಮ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಇರ್ಬೋದು, ಕಾರ್ಪೊರೇಷನ್ ಕಡೆಗಳಲ್ಲಿ ಬೇಕಾದಷ್ಟು CBSE ಶಾಲೆಗಳಿದ್ದಾವೆ. ಆದರೆ ಇವತ್ತು ಹಳ್ಳಿಯಲ್ಲಿ, ಇವತ್ತು ಗ್ರಾಮೀಣ ಪ್ರದೇಶ ಏನಿದೆ ಅಲ್ಲಿ ಕೈಗೆ ಎಟಕಲಿಲ್ಲ ಮಕ್ಕಳಿಗೆ. ಅದಕ್ಕೋಸ್ಕರವಾಗಿ ನಾವು ಒಂದು ಶತಪ್ರಯತ್ನದಿಂದಾಗಿ, ಇದೇ ಹೇಳಬೇಕು, ಶತಪ್ರಯತ್ನ ಸುಲಭ ಇಲ್ಲ CBSE ಮಾಡಬೇಕಾದ್ರೆ. ಹಾಗಾಗಿ ಆ ಶತಪ್ರಯತ್ನದಿಂದ ಇವತ್ತು ದೇವರ ಆಶೀರ್ವಾದ ಅಂತೂ ನಮ್ಮ CBSE ಶಾಲೆ ಆಗಿದೆ. ತುಂಬಾ ಪರಿಣಾಮಕಾರಿಯಾಗಿ ವಿದ್ಯಾರ್ಥಿಗಳು ಕೊಡುವಂತ ವ್ಯವಸ್ಥೆ ನಾವಿದ್ದೇವೆ. ಓಕೆ, ಈಗ CBSE ಶಿಕ್ಷಣ ಸಂಸ್ಥೆಯನ್ನ ಪೂಜ್ಯ ಸ್ವಾಮೀಜಿಯವರು ಉದ್ಘಾಟನೆ ಮಾಡಿದರು, ಲೋಕಾರ್ಪಣೆ ಮಾಡಿದರು. ಸೊ ಈ ಹಿಂದೆ ಕೂಡ ಅಂಬಿಕಕ್ಕೆ ಅನೇಕ ಬಾರಿ ಶ್ರೀಗಳು ಬಂದಿದ್ದರು. ಒಂದು ಸ್ವಲ್ಪ ಶೃಂಗೇರಿ ನಡುವಿನ ಸಂಬಂಧವನ್ನು ಹೇಳಿದರೆ ಒಳ್ಳೆದಿತ್ತು ವೀಕ್ಷಕರಿಗೆ, ಯಾಕಂದರೆ ಆ ಮಹತ್ವ ಗೊತ್ತಾಗಬೇಕು ಅಂತ. ತುಂಬ ಖುಷಿ ಆಯ್ತು ನನಗೆ ಶೃಂಗೇರಿ ಶ್ರೀಗಳ ಬಗ್ಗೆ 4 ಮಾತಾಡಲಿಕ್ಕೆ ಅವಕಾಶ ಕೊಟ್ಟದೆ.
ಇವತ್ತು ಏನು ಭಾರತದ ಪರಂಪರೆ ಇದೆ, ಅಧ್ಯಾತ್ಮ ಅಂತಲೇ ಅಂತಿದೆಯಾ, ಅದಕ್ಕೆ ಮೂಲ ಬೇರು ಶಂಕರಾಚಾರ್ಯ. ಶಂಕರರು ಹಾಕಿದಂಥ ವ್ಯವಸ್ಥೆಯಲ್ಲಿ ಇವತ್ತು ಭಾರತ ನಡೀತಾ ಇದೆ ಅಂತ. ಇವತ್ತು ಸಾವಿರಾರು ಜನ ಮಠ ಸನ್ಯಾಸಿಗಳಿದ್ದಾರೆ, ಸಾವಿರಾರು ಜನ ಮಠಗಳಿದ್ದಾವೆ, ಸಾವಿರಾರು ಪಂಥಗಳಿದ್ದಾವೆ. ಆದರೆ ನಮಗಿರುವಂಥದ್ದು ಶಂಕರಾಚಾರ್ಯ ಹಾಕಿದಂಥ ಅಡಿಗಲ್ಲೇ ಇರುವಂಥದ್ದು ಇಡೀ ಸಂಪ್ರದಾಯಗಳು ಇವತ್ತು ಭಾರತದಾದ್ಯಂತ. ಹೀಗಾಗಿ ದಕ್ಷಿಣ ಭಾರತದಲ್ಲೇ ಇವತ್ತು ಧಾರ್ಮಿಕ ಜಾಗೃತಿಗೋಸ್ಕರವಾಗಿ ಧರ್ಮದ ಏನು ನಿಯತ್ತುಗಳನ್ನು ಅನುಷ್ಠಾನಗಳನ್ನು ನಡೆಸತಕ್ಕಂತಹ ಒಬ್ಬ ಶಂಕರಾಚಾರ್ಯರು ಸ್ಥಾಪನೆ ಮಾಡಿದಂಥ ಒಂದು ಏನು ಶೃಂಗೇರಿ ಶಾರದಾ ಪೀಠ ಇದೆಯಾ, ಅಂಥವರು ಆ ಗುರುಗಳ ಅಮೃತಾಸ್ತ್ರದಿಂದ ಒಂದು ಶಾಲೆ ವಿದ್ಯಾಭ್ಯಾಸ ಪಾಠ ಮಾಡುತ್ತಂದ್ರೆ ಅದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಬೇರೆ ಏನಿದೆ ಅಂತ. ಇವತ್ತು ಪರಂಪರೆ ಏನಿದೆ, ಇವತ್ತು ಬೇರೆ ಬೇರೆ ಸನ್ಯಾಸಿಗಳಿದೆ. ಮಠ ಶಂಕರಾಚಾರ್ಯರಿಂದಾಗಿ ಇವತ್ತು ಮಠಗಳ ವ್ಯವಸ್ಥೆ ಆಗಿರುವಂಥದ್ದು ಭಾರತದಲ್ಲಿ. ಮುಂಚೆ ಯಾವುದೇ ಸನ್ಯಾಸಿಗಳು ಊರಲ್ಲಿ ಇರಬಾರ್ದು, ಅವ್ರು ಕಾಡಲ್ಲಿ ಇರಬೇಕು, ಗುಹೆಗಳಿರಬೇಕು. ಆದ್ರೆ ಅದನ್ನೆಲ್ಲವನ್ನು ಬಿಟ್ಟು ಒಂದು ಮಠದ ಪರಂಪರೆಯನ್ನು ಹಾಕಿಕೊಟ್ಟಂಥವ್ರು